ಮಾಸ್ಟರ್ ಪ್ಲಾನರಿಯು ತನ್ನ ರೂರಲ್ ಡೆವಲಪ್ಮೆಂಟ್ ಸೆಂಟರ್ನ ಮೂಲಕ ಹಲವಾರು ಗ್ರಾಮೀಣ ಪರಿವಾರಗಳಿಗೆ ಉದ್ಯೋಗಾವಕಾಶಗಳು ನೀಡಿ ದೇಶದ ಬೆಳವಣಿಗೆಯಲ್ಲೂ ಉತ್ತಮ ಪಾತ್ರವನ್ನು ವಹಿಸಿದೆ. ಇದೀಗ ತನ್ನ ಗ್ರಾಹಕರ ಅನುಕೂಲಕ್ಕಾಗಿ ಮಾಸ್ಟರ್ ಪ್ಲಾನರಿಯು ಮಂಗಳೂರಿಗೆ ವಿಸ್ತರಿಸುವ ಯೋಜನೆಯನ್ನ ಹಮ್ಮಿಕೊಂಡಿದ್ದು, ಕುಳ್ಳಾಯಿಯಲ್ಲಿ ಹೊಸ ಶಾಖೆಯು ಫೆಬ್ರವರಿ 14ರಂದು ಸಂಜೆ 4 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಈ ಬಗ್ಗೆ ಮಾಸ್ಟರ್ ಪ್ಲಾನರಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಿರಣ್ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಾಸ್ಟರ್ ಪ್ಲಾನರಿ ಅಂತ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಗೊತ್ತಿರುವ ಒಂದು ಸಂಸ್ಥೆ. ಮಾಸ್ಟರ್ ಪ್ಲಾನರಿ ತನ್ನ ಆವಿಷ್ಕಾರಿಕ ವಸ್ತುಗಳಿಂದ ಅಂದ್ರೆ ಕಾಂಕ್ರೀಟ್ ನ ಉತ್ಪಾದನೆಗಳಿಂದ ತುಂಬಾ ಹೆಸರುವಾಸಿಯಾಗಿದೆ. ಅಂಡ್ ಖಾಸಗಿ ಮಾತ್ರವಲ್ಲ, ಬಟ್ ಸರ್ಕಾರಿ ಇಲಾಖೆಗಳಲ್ಲೂ ತುಂಬಾ ಗ್ರಾಹಕರನ್ನು ಹೊಂದಿರ್ತದೆ. ಮಾಸ್ಟರ್ ಪ್ಲಾನರಿಯಲ್ಲಿ ಈಗ ಹಲವಾರು ರೀತಿಯ ಮೋರ್ ದೆನ್ 300 to 400 ಐಟಮ್ಸ್, ಬೇರೆ ಬೇರೆ ರೀತಿಯ ಪ್ರೀಕಾಸ್ಟ್ ಐಟಮ್ಸ್ ಅಂದ್ರೆ ರೆಡಿಮೇಡ್ ಕಾಂಕ್ರೀಟ್ ಐಟಮ್ಸ್ ಅನ್ನು ತಯಾರಿಸಲಾಗ್ತದೆ. ಫ್ಯಾಕ್ಟರಿ ಇರೋದು ಪುತ್ತೂರಲ್ಲಿ, ಬಟ್ ಈಗ ಅಕ್ಷಯ್ ಅವರು ಹೇಳಿದಾಗೆ ಫಸ್ಟಿಗೆ ನಾವು ಬ್ರಾಂಚ್ ಅನ್ನು ಉಡುಪಿಯಲ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ಭಾರಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಈಗ ನಾವು ಅದನ್ನೇ ಸೇಮ್ ಮಾಡೆಲ್ ಅನ್ನು ನಾವು ಮಂಗಳೂರಲ್ಲೂ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅಂಡ್ ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಮಂಗಳೂರಲ್ಲಿರೋ ಬ್ರಾಂಚ್ ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್. ಅಂದ್ರೆ ನಿಮ್ಮ ಪ್ರತಿಯೊಂದು ಐಟಮ್ಸ್ ಅನ್ನು ಆನ್ ಡಿಸ್ಪ್ಲೇ ಅದನ್ನು ಹೇಗೆ ಉಪಯೋಗಿಸಬಹುದು ಅಂತ ನಾವು ಒಂದು ಮಾದರಿಯಾಗಿ ತೋರಿಸಿಕೊಟ್ಟಿದ್ದೇವೆ. ಎಲ್ಲಾ ಐಟಮ್ಸ್ ನೀವು ಅಲ್ಲಿ ಎಂಟರ್ ಆಗ್ತಿದ್ದ ಹಾಗೆ ಇರುವ ಐಟಮ್ಸ್ ಎಲ್ಲದೂ ಮೇಡ್ ಆಫ್ ಕಾಂಕ್ರೀಟ್. ಸೊ ಅದರಲ್ಲಿ ಯಾವುದಕ್ಕೂ ಕೂಡ ಮರ ಬಳಸಿರುವುದಿಲ್ಲ. ಐಟಮ್ಸ್ ಆರ್ ಸಚ್ ಆಸ್ ಈ ಇದಿರಬಹುದು, ಡೆಸ್ಕ್ ಇರಬಹುದು, ಬೆಂಚ್ ಇರಬಹುದು, ಸೋಫಾಸ್, ಗಾರ್ಡನ್ ಸೋಫಾಸ್, ಔಟ್ಡೋರ್ ಪ್ರಾಡಕ್ಟ್ಸ್, ವಾರ್ಡ್ರೋಬ್ಸ್, ಸ್ಟೇರ್ ಕೇಸಸ್, ಮತ್ತೆ ನೀವು ಯಾವುದೇ ರೀತಿಯ ಸ್ಟ್ರಕ್ಚರ್ಸ್ ನೀವು ಯಾವುದನ್ನು ಮರದಲ್ಲಿ ಅಥವಾ ಸ್ಟೀಲಲ್ಲಿ ಮಾಡುವ ಒಂದು ಪ್ಲಾನ್ ಇರ್ತದೋ ಅದನ್ನು ಕಾಂಕ್ರೀಟ್ ಅಲ್ಲೂ ಮಾಡಬಹುದು ಅಂತ ನಾವು ತೋರಿಸಿಕೊಡ್ತೇವೆ. ಅನಂತರ ಮಾಸ್ಟರ್ ಪ್ಲಾನರಿಯ ನಿರ್ದೇಶಕರಾದ ಆಕಾಶ್ ಅವರು ಮಾತನಾಡಿ, 1950ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯು ತನ್ನ ಉತ್ತಮ ಆವಿಷ್ಕಾರಗಳಿಂದ ಕಾಲಕ್ರಮೇಣ ರಾಜ್ಯಾದ್ಯಂತ ಹೆಸರುವಾಸಿಯಾಗಿ ಇಂದು ನಮ್ಮ ಮೆಟ್ರೋ, ಬಿಬಿಎಂಪಿ, ಕರ್ನಾಟಕ ಪೊಲೀಸ್ ಇಲಾಖೆ, ಕರ್ನಾಟಕ ಅರಣ್ಯ ಇಲಾಖೆ ಮುಂತಾದಂತಹ ಹಲವಾರು ಸರ್ಕಾರಿ ಹಾಗೂ ಖಾಸಗಿ ಇಲಾಖೆಗಳನ್ನು ತನ್ನ ಗ್ರಾಹಕರೆಂದು ಹೆಮ್ಮೆಯಿಂದ ಹೇಳಿಕೊಂಡಿದೆ ಎಂದು ಹೇಳಿದರು. It's a company based out of Puttur, like he said, and it's established in 1950, and it's a third generation company now, and we are well versed in construction, precast concrete, and providing sustainable solutions in the construction industry. And we have this special product called Concord, which is an alternative for wood in concrete. So this can replace a lot of materials that are used in construction industry now, like plywood or wood articles. ಅನಂತರ ಮಾಸ್ಟರ್ ಪ್ಲಾನರಿಯ ನಿರ್ದೇಶಕರಾದ ಅರ್ಜುನ್ ಅವರು ಮಾತನಾಡಿ, 1950ರಿಂದ ಆರಂಭವಾದ ಈ ಸಂಸ್ಥೆ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ರಾಜ್ಯಗಳಿಗೆ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡಿದ್ದೇವೆ. ಪುತ್ತೂರಿನಲ್ಲಿ ಕೊಟ್ಟಂತಹ ಬೆಲೆ ಮತ್ತು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಮಂಗಳೂರಿನ ಶಾಖೆಯಲ್ಲೂ ಮಾರಾಟ ಮಾಡಲಾಗುವುದೆಂದು ಹೇಳಿದರು. ನಾವು ಮಾಸ್ಟರ್ ಪ್ಲಾನರಿ ಸಾಧಾರಣ 1950ಯಲ್ಲಿ ಶುರು ಮಾಡಿದ್ದೇವೆ. ಈಗ ಥರ್ಡ್ ಜನರೇಷನ್ ನೋಡಿಕೊಳ್ತಾ ಇದೆ. ಇದನ್ನು ಕರ್ನಾಟಕದಾದ್ಯಂತ ಎಲ್ಲ ಹಲವಾರು ಊರುಗಳಲ್ಲಿ, ಇವನ್ ಕರ್ನಾಟಕದ ಹೊರಗೆ ಕೇರಳ, ಮಹಾರಾಷ್ಟ್ರ, ಗೋವಾ ಹಾಗೂ ತಮಿಳುನಾಡುಗಳಿಗೂ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡಿದ್ದೇವೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸಾಧಾರಣ ಎಲ್ಲರಿಗೂ ನಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತುಂಟು. ಕ್ವಾಲಿಟಿ ಅಂತ ಹೇಳುವಂಥದ್ದು ನಮ್ಮ ಮೇನ್ ಅದರ ಪಂಚ್ಲೈನ್ ಆಗಿದೆ. ಸೊ ಇದನ್ನು ನಾವು ಮಂಗಳೂರಲ್ಲಿ ಹಾಗೆ ಬೇರೆ ಬೇರೆ ಕಡೆ ಇನ್ನು ಶುರು ಮಾಡಲು ಇಚ್ಛಿಸುತ್ತೇವೆ. ಮೊದಲು ಪುತ್ತೂರಲ್ಲಿ ಕೊಡ್ತಾ ಇರುವ ಪ್ರೈಸ್ ಅಲ್ಲೇ, ಪುತ್ತೂರಲ್ಲಿ ಕೊಡ್ತಾ ಇರುವ ಕ್ವಾಲಿಟಿ ಹಾಗೂ ಸರ್ವಿಸ್ ಅದೇ ಏನು ಕೊರತೆ ಇಲ್ಲದೆ ಎಲ್ಲಾ ಕಡೆ ನಾವು ಕೊಡಬೇಕು ಅಂತ ಕೊಡ್ಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇವೆ. ಸೊ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರುವವರಿಗೆಲ್ಲ ಗೊತ್ತು, ಇನ್ನು ಪಬ್ಲಿಕ್ಗೆಲ್ಲ ಇದನ್ನು ಮನೆ ಮನೆಗೆ ಗೊತ್ತುಪಡಿಸಬೇಕು ಅಂತ ಹೇಳಿ ಮೀಡಿಯಾದವರಲ್ಲಿ ನಮ್ಮ ಕೋರಿಕೆ. ಸೊ ಇದರಿಂದಾಗಿ ಹಲವಾರು ಮನೆಗಳ ಕಾಸ್ಟ್ ಸೇವ್ ಆಯಿತು. ನಾವು ಪ್ರತಿದಿನ ಒಂದು 20ರಿಂದ ಹೆಚ್ಚು ದೊಡ್ಡ ಮರಗಳನ್ನು ಕಡಿಯುವುದನ್ನು ಅವಾಯ್ಡ್ ಮಾಡ್ತಾ ಇದ್ದೇವೆ ನಮ್ಮ ಪ್ರಾಡಕ್ಟ್ ಬಳಕೆ ಆಗುವುದರಿಂದ.
ಇದೇ ವೇಳೆ ಮಾತನಾಡಿದ ಮಾಸ್ಟರ್ ಪ್ಲಾನರಿಯ ನಿರ್ದೇಶಕ ಅಕ್ಷಯ ಬ್ರೋ, ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮಹಾಬಲೇಶ್ವರ ಎಂಎಸ್, ಭಾರತ್ ಬಿಲ್ಡರ್ಸ್ನ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಪೈ, ಗೌರವ ಅತಿಥಿಗಳಾಗಿ ಡಿಸಿಪಿ ಬಿಕೆ ದಿನೇಶ್ ಕುಮಾರ್, ಕ್ರೆಡಿ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಅವರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. In Kulai, Mangalore. This will be our second branch after opening of one of the branches in Udupi to cater to the Mangalorean market. We already have a customer base in Mangalore and we want to give more service to the customers here in Mangalore. So we'll be starting one showroom in Kulai. ಶರಸಾದ್ಯನ್ B4 ನ್ಯೂಸ್ ಮಂಗಳೂರು.